ಬಿಲ್ಲವ ಸಮುದಾಯದಲ್ಲಿ ಹರಿಕೃಷ್ಣ ಬಂಟ್ವಾಳ ಏಕಾಂಗಿಯಾಗಿದ್ದು ಅವರಿಗೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲದ ನಾಯಕ ಎಂದು ಗೇರು ಅಭಿವೃದ್ಧಿ ನಿಗಮದ ಸದಸ್ಯ ಜಗದೀಶ್ ಕೊಯ್ಲಾ ಹೇಳಿದ್ದಾರೆ. ಅವರು ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿರುವ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಜನಾರ್ದನ್ ಪೂಜಾರಿ ಕಣ್ಣೀರು ಹಾಕಲು ಹರಿಕೃಷ್ಣರ ಪ್ರಚೋದನೆಯೇ ಕಾರಣ. ಸಚಿವ ರೈ ಬಗ್ಗೆ ಪೂಜಾರಿಗೆ ಉತ್ತಮ ಅಭಿಪ್ರಾಯ ಇದೆ. ಬಿಲ್ಲವ ಸಮುದಾಯದಲ್ಲಿ ಸಚಿವ ರಮಾನಾಥ್ ರೈ ಬಗ್ಗೆ ಅಪಾರ ಗೌರವ ಇದೆ ಎಂದು ತಿಳಿಸಿದರು. ಹರಿಕೃಷ್ಣ ಬಂಟ್ವಾಳರವರಿಗೆ ಮಾತನಾಡಲಿಕ್ಕೆ ಬೇರೆ ವಿಚಾರಗಳೇ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಕೇವಲ ರಮಾನಾಥ್ ರೈ ಅವರ ತೇಜೋವಧೆ ಮಾಡುವುದರ ಮೂಲಕ ಈ ಒಂದು ರಾಜಕೀಯದ ಆಟವನ್ನು ಆಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಜೊತೆಯಲ್ಲಿ ನಾವು ಯೋಚನೆ ಮಾಡಬೇಕು, ಬಿಲ್ಲವ ಸಮುದಾಯದ ಹರೀಶ್ ಪೂಜಾರಿ ಅವರ ಹತ್ಯೆ ಆದಾಗ ಅಥವಾ ಸಿದ್ದಕಟ್ಟೆಯಲ್ಲಿ ಭಾರತಿ ಕೊಲೆ ಆದಾಗ, ಮೂಡಬಿದ್ರೆಯಲ್ಲಿ ಕಾವ್ಯ ಪೂಜಾರಿ ಹತ್ಯೆ ಆದಾಗ ಪ್ರತಿಭಟನೆ ಮಾಡುವ ಶಕ್ತಿ ಇಲ್ಲದಂತ ಹರಿಕೃಷ್ಣ ಬಂಟ್ವಾಳರವರು ಯಾವ ಮಟ್ಟದ ನಾಯಕರು ಅನ್ನುವುದನ್ನ ಬಿಲ್ಲವ ಸಮಾಜ ಪ್ರಶ್ನೆ ಮಾಡುವಂತಾಗಿದೆ. ಭಾರತಿ ಕೊಲೆಯಲ್ಲಿ ಯಾರಿದ್ದಾರೆ ಅನ್ನುವುದನ್ನು ಕೂಡ ಇಡೀ ಸಮುದಾಯ ಮಾತನಾಡುವಂತ ವ್ಯವಸ್ಥೆ ನಿರ್ಮಾಣ ಆಗಿದೆ. ಅದಕ್ಕೋಸ್ಕರ ನಾವು ಅವರನ್ನ ಕೇವಲ ಒಬ್ಬ ಯಕ್ಷಗಾನದ ಪಾತ್ರಧಾರಿಯಂತೆ ವೇದಿಕೆಗೆ ಸೀಮಿತವಾದ ವ್ಯಕ್ತಿ ಆತ ಅವರು, ಅಥವಾ ಪಕ್ಷದಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲದಂತ ಜನ ಅವರು ಆಗಿದ್ದಾರೆ ಅನ್ನೋದನ್ನ ಅವರು ನೆನಪು ಮಾಡಿಕೊಳ್ಬೇಕು, ಅವರು ಯೋಚನೆ ಮಾಡಿಕೊಳ್ಬೇಕಾದಂತ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ.